ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಅರಳುವ ಮಗು. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದೇ ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರದಂತೆ ಈ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಬಂದಿದ್ದೇನೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಅಪೇಕ್ಷಾ. ಅಪೇಕ್ಷಾ. ಯಾರು ಇಟ್ರಿ ಹೆಸರನ್ನ? ಅಪ್ಪ. ಅಪ್ಪವಾ? ಅಮ್ಮ. ಹೌದಾ? ನಿನಗೆ ನಿನ್ನ ಹೆಸರು ಇಷ್ಟವಾ? ಹಾಂ. ಏನಂತ ಕರೀತಾರೆ ಅಪ್ಪ ಅಮ್ಮ ಎಲ್ಲ? ಅಪೇಕ್ಷಾ. ನಿಕ್ ನೇಮ್ ಏನಿಲ್ವಾ? ಬಾಬು. ಬಾಬುವ? ಯಾರು ಕರೀದು ಬಾಬು ಅಂತ? ಅಮ್ಮ. ಅಮ್ಮವ? ಅಮ್ಮ ಅಂದರೆ ಎಷ್ಟು ಇಷ್ಟ ನಿಮಗೆ? ತುಂಬ. ತುಂಬವ? ಅಮ್ಮನ ಹೆಸರೇನು? ರತ್ನಾವತಿ. ರತ್ನಾವತಿ. ಅಪ್ಪ? ಜಗದೀಶ್. ಮತ್ತೆ ಅಕ್ಕ ಇದ್ದಾರಾ? ಅಕ್ಕ ಅಣ್ಣ? ಅಣ್ಣ ಇಲ್ಲ, ಅಕ್ಕ. ಅಕ್ಕವ? ಅಕ್ಕನ ಹೆಸರೇನು? ಅನುಷಾ. ಅನುಷಾ. ಅವಳೇನು ಮಾಡ್ತಾಳೆ? ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ. ಹೌದಾ? ನೀನೇನು ಮಾಡ್ತಾ ದೊಡ್ಡೋಳಾದ್ಮೇಲೆ? ಟೀಚರ್. ಟೀಚರಾ? ಅಕ್ಕನ ಥರ ಡಿಪ್ಲೊಮಾ ಮಾಡೋದಿಲ್ಲ? ಯಾಕೆ? ನನಗೆ ಮಕ್ಕಳಿಗೆ ಟೀಚ್ ಮಾಡೋದಂದ್ರೆ ಇಷ್ಟ. ಡಿಪ್ಲೊಮಾ ಮಾಡಿದರೆ ಟೀಚರ್ ಆಗೋದಿಲ್ವಾ? ಇಲ್ವಾ? ಸರಿ, ಟೀಚರ್ ಆಗಬೇಕಿದ್ರೆ ಏನು ಮಾಡಬೇಕು? ಗೊತ್ತಿಲ್ವಾ? ಮತ್ತೆ ಟೀಚರ್ ಆಗಬೇಕಂತ ಹೇಳಿದಿ. ಟೀಚರ್ ಆದರೆ ಹೇಗೆ ಪಾಠ ಮಾಡ್ತೀಯ? ಗೊತ್ತಿಲ್ಲ. ಮತ್ತೆ ಎಂಥ ಪ್ರಾಕ್ಟೀಸೆಲ್ಲ ಎಂತ ಮಾಡೋದಿಲ್ವಾ? ಟೀಚರ್ ಆದಮೇಲೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಮಾಡ್ತೀನಿ. ಅದೇ ಹೇಗೆ? ಯಾವ ಥರ? ಗೊತ್ತಿಲ್ಲ. ಗೊತ್ತಿಲ್ವಾ? ನಿಮ್ಮದು ಫೇವ್ರೆಟ್ ಟೀಚರ್ ಯಾರು? ಸುಮಂಗಲ ಟೀಚರ್. ಯಾಕೆ ಅವ್ರ ಫೇವ್ರೇಟ್? ಅವರು ಒಳ್ಳೆ ಮಾಡಿ ಕಲಿಸ್ತಾರೆ. ಬೇರೆ ಟೀಚರ್ ಯಾರು ಕಲಿಸೋದೇ ಅಲ್ವಾ? ಕಲಿಸ್ತಾರೆ. ಹೌದು. ಸ್ಕೂಲ್ ಯಾವುದು? ಮೌಂಟ್ ರೋಸರಿ. ಅದೆಲ್ಲಿ? ಸಂತೆಗಟ್ಟಿ. ಸಂತೆಗಟ್ಟಿ. ನಿನ್ನ ಮನೆಯಲ್ಲಿ? ಅಮುಂಜೆ. ಅಮ್ಮುಂಜೆಯಾ? ಅಮ್ಮುಂಜೆಯಿಂದ ಸ್ಟುಡಿಯೋಗೆ ಹೇಗೆ ಬಂದ್ಯಾ? ಸ್ಕೂಟಿಯಿಂದ. ಸ್ಕೂಟಿಯಲ್ಲಿ ಬಂದ್ಯಾ? ಹೇಗೆ ಬಂತು ಸ್ಕೂಟಿ? ಆಂಟಿ ಓಡಿಸಿದ್ರು. ಆಂಟಿಯಾ? ಯಾರು ಆಂಟಿ? ಮಮತಾ ಆಂಟಿ. ಅವ್ರೇನಾಗ್ಬೇಕು ನಿಮಗೆ? ಆಂಟಿ. ಆಂಟಿಯಾ? ಆಂಟಿ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ವಾ? ಕನ್ನಡದಲ್ಲಿ ಸರಿ. ಅಮ್ಮನಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಮಮ್ಮಿ. ಅದು ಗೊತ್ತುಂಟು. ಆಂಟಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ. ಇಲ್ಲ ಅಲ್ಲ? ಯಾಕೆ ಅದನ್ನೆಲ್ಲ ಹೇಳಿಕೊಡ್ಲಿಲ್ಲ ಅಮ್ಮ? ಇಲ್ಲ. ಕೇಳಿ ಇವತ್ತು ಹೋದಾಗ ಆಯ್ತಾ, ಆಂಟಿ ಅಂದರೆ ಯಾರು, ಅಂಕಲ್ ಅಂದರೆ ಯಾರು ಅಂತ. ಸರಿ. ಅದು ಸರಿ. ನಿನ್ನ ಆಂಟಿ ಏನು ಮಾಡ್ತಾರೆ? ಡೈರಿಯಲ್ಲಿ ಕೆಲಸ. ಹೌದಾ? ಏನು ಮಾಡ್ತಾರೆ ಡೈರಿಗೆ ಹೋಗಿ? ಹಾಲೆಲ್ಲ ಬರ್ತದೆ, ಅದರದ್ದೆಲ್ಲ ಮಾಡ್ತಾರೆ ಕಂಪ್ಯೂಟರಲ್ಲಿ. ಹೌದಾ? ಹಾಲನ್ನು ಕಂಪ್ಯೂಟರ್ ಒಳಗೆ ಹಾಕ್ತಾರಾ? ಇಲ್ಲ. ಮತ್ತೆ ಕ್ಯಾನಲ್ಲಿ. ಕ್ಯಾನಿಂದ ಬೇರೆಯವ್ರು ತಗೊಂಡು ಹೋಗ್ತಾರೆ. ಅಲ್ಲ, ನೀನು ಹೇಳಿದೀಗೇನು ಆಂಟಿ ಡೈರಿಯಲ್ಲಿ ಕಂಪ್ಯೂಟರ್ ಮಾಡ್ತಾರೆ ಹೇಳಿದಲ್ವಾ? ಹೌದು. ಡೈರಿಯಲ್ಲಿ ಕಂಪ್ಯೂಟರ್ ಯಾಕೆ? ಅದು ಗೊತ್ತಿಲ್ಲ. ಹೋಗ್ಲಿಲ್ವಾ ಡೈರಿಗೆ? ಹೋಗಿದ್ದೀನಿ. ಮತ್ತೆ ಅದು ಗೊತ್ತಿಲ್ಲ. ಇನ್ನೊಮ್ಮೆ ಹೋದಾಗ ಕರೆಕ್ಟ್ ಚೆಕ್ ಮಾಡಿ ಬಾ ಆಯಿತಾ? ಆಂಟಿ ಹಾಲನ್ನು ಎಲ್ಲಿ ಹಾಕ್ತಾರೆ, ಕಂಪ್ಯೂಟರ್ನ ಎಲ್ಲಿ ಇಡ್ತಾರೆ ಅಂತ, ಆಯಿತಾ? ಸರಿ. ಯಾವ ಸ್ಕೂಲಿಗೆ ಹೋಗ್ತೀಯಲ್ವ ಈಗ? ಸ್ಕೂಲಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ? ಸ್ಕೂಲಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಕನ್ನಡ, ಸೋಷಿಯಲ್ ಸೈನ್ಸ್ ಎಲ್ಲ ಹೇಳಿಕೊಡ್ತಾರೆ. ಎಷ್ಟನೇ ಸ್ಟ್ಯಾಂಡರ್ಡ್ ನೀನೀಗ? ಸಿಕ್ಸ್ತಾ? ಸಿಕ್ಸ್ತ್ಗಿಂತ ಮುಂಚೆ ಯಾವ ಕ್ಲಾಸಲ್ಲಿ ಇದೆಯಾ? ಫಿಫ್ತಲ್ಲಿ. ಫಿಫ್ತಲ್ಲಿ ಏನೆಲ್ಲ ಹೇಳಿಕೊಟ್ಟಿದ್ರು? ಫಿಫ್ತಲ್ಲಿ ಆನ್ಲೈನ್ ಕ್ಲಾಸ್ ಇತ್ತು. ಹೌದಾ? ಆನ್ಲೈನ್ ಕ್ಲಾಸ್ ಹೇಗೆ ಆಗ್ತಿತ್ತು? ಹಾಂ, ಒಳ್ಳೆಯದಾಗ್ತಿತ್ತು. ಈಗ ಆಫ್ಲೈನ್? ಆಫ್ಲೈನ್ ತುಂಬ ಚೆಂದ ಆಗ್ತದೆ ಈಗ. ಅದೇ ಯಾಕೆ? ಆನ್ಲೈನ್ ಸಹ ಒಳ್ಳೆ ಆಗ್ತಿತ್ತು, ಆಫ್ಲೈನ್ ಸಹ ಒಳ್ಳೆ ಆಗ್ತಿತ್ತಾ? ಯಾವ್ದು ನಿಮಗೆ ಗಮ್ಮತ್ತು ಆಗ್ತಿತ್ತು? ಆನ್ಲೈನಾ? ಇಲ್ಲ, ಆಫ್ಲೈನ್. ಆನ್ಲೈನ್ ಬೋರ್ ಆಗ್ತಿತ್ತಾ? ಎಂತ ವಿಡಿಯೋ ಕ್ಲಾಸ್ ಮಾಡ್ತಿದ್ರಾ? ನೀನು ಹಾಗೆ ವಿಡಿಯೋದಲ್ಲಿ ಕರೆಕ್ಟ್ ಅಟೆಂಟಿವ್ ಆಗಿರ್ತಿದ್ಯಾ? ಎಲ್ಲ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡ್ತಿದ್ದಿ? ಫಿಫ್ತಲ್ಲಿ ನಿಮಗೆ ಯಾರು ಫೇವ್ರೇಟ್ ಟೀಚರ್ ಇದ್ದಾರೆ? ದಿವ್ಯಾ ಟೀಚರ್. ಅವ್ರು ಯಾಕೆ ಫೇವ್ರೇಟ್? ಅವರು ಒಳ್ಳೆ ಮಾಡಿ ಕಲಿಸ್ತಿದ್ರು. ಈಗ ನಿನಗೆ ಫೇವ್ರೇಟ್ ಟೀಚರ್ ಮಾತ್ರ ಒಳ್ಳೆ ಮಾಡಿ ಕಲಿಸೋದು, ಹಾಗಿದ್ರೆ ಉಳಿದ ಟೀಚರ್ ಯಾರು ಒಳ್ಳೆ ಕಲಿಸೋದೇ ಇಲ್ವಾ? ಕಲಿಸ್ತಾರೆ. ಮತ್ತೆ ನಿಮಗೆ PT ಕ್ಲಾಸ್ ಎಲ್ಲ ಉಂಟಾ? ಈಗ ಇಲ್ಲ. ಯಾಕೆ ಇಲ್ಲ ಈಗ? ಇನ್ನೂ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೌದಾ? ಮತ್ತೇನು ಮಾಡ್ತಾರೆ ಆ ಕ್ಲಾಸಲ್ಲಿ? PT ಟೈಮ್ ಹೋಮ್ವರ್ಕ್ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾರೆ. ಎಷ್ಟು ಗಂಟೆಯಿಂದ? ಹಾಫ್ ಅವರ್ ಅಷ್ಟೇಯಾ? ಮತ್ತೆ ಮನೆಗೆ ಹೇಗೆ ಬರ್ತೀಯಾ? ಮನೆ ಆಟೋ ಅಲ್ಲಿ. ಹೌದಾ? ಯಾರು ಆಟೋ ಅಲ್ಲಿ ಒಬ್ರು ಅಂಕಲ್ ಇದ್ದಾರೆ, ಅವ್ರ ಆಟೋದಲ್ಲಿ. ಎಷ್ಟು ಜನ ಬರ್ತಾರೆ? ನೀನೊಬ್ಬಳೆಯಾ? ಇಲ್ಲ, 7 ಜನ ಇದ್ದಾರೆ. 7 ಜನ ಹೇಗೆ ಕೂತ್ಕೊಳ್ತೀರ 7 ಜನ ಆಟೋದಲ್ಲಿ? ಒಬ್ರೊಬ್ರು ಕಾಲಲ್ಲಿ ಒಬ್ರೊಬ್ರು ಕೂತ್ಕೊಳ್ತಾರೆ. ಹೌದಾ? ಕಷ್ಟ ಆಗೋದಿಲ್ವಾ? ಹಾಂ, ಸ್ವಲ್ಪ. ಹೌದು. ಇಂಗ್ಲೀಷ್ ಟೀಚರ್ ಹೇಗಿದ್ದಾರೆ ನಿಂದು? ಇಂಗ್ಲೀಷ್ ಟೀಚರ್
ಜೋರಾ? ಇಲ್ಲ, ಪಾಪ. ಪಾಪವ. ಮತ್ತು ಕನ್ನಡ? ಕನ್ನಡ ಟೀಚರು ಪಾಪ. ಪಾಪವ. ಈಗ ಬಂದಿಯಲ್ಲ, ಮನೇಲಿ ಏನು ತಿಂಡಿ ಮಾಡಿದ್ರು? ದೋಸೆ. ಹೌದಾ, ದೋಸೆ ಹೇಗೆ ಮಾಡ್ತಾರೆ? ದೋಸೆ ಕಾವಲಿಯಲ್ಲಿ. ಕಾವಲಿಯಲ್ಲಿ ಹಾಕಿದರೆ ಆಯಿತಾ? ಇಲ್ಲ. ಹಾಂ, ಫಸ್ಟ್ ಏನೆಲ್ಲ ಮಾಡಬೇಕು ದೋಸೆ ಮಾಡಲಿಕ್ಕೆ? ಗೊತ್ತಿಲ್ಲ. ಖಾಲಿ ತಿನ್ನೋದು ಮಾತ್ರ ಗೊತ್ತುಂಟಾ? ಕಾವಲಿಯಲ್ಲಿ ಹಾಕಿದರೆ ದೋಸೆ ಆಯಿತು. ಇಲ್ಲ. ಮತ್ತೆ ಅದನ್ನು ಸೌಂಟಲ್ಲೆಲ್ಲ ಹಾಕಿ ಮಾಡಬೇಕು. ಸೌಂಟಲ್ಲಿ ಹಾಕಿ ಮಾಡಬೇಕು. ಯಾವುದನ್ನು? ದೋಸೆ. ಅಲ್ಲ, ದೋಸೆ ಆಗೋದು ಕಾವಲಿಯಲ್ಲಿ ಅಲ್ವಾ? ಹಾಂ, ಅದಕ್ಕೆ ಏನು ಬೇಕು ಹೇಳು ದೋಸೆ ಮಾಡಲಿಕ್ಕೆ ಮೇಯ್ನ್? ಗೊತ್ತಿಲ್ಲ. ನೋಡಲಿಲ್ವಾ? ಅಡುಗೆ ಮನೆಗೆ ಹೋಗಲೇ ಇಲ್ವಾ? ಹೋಗಿದ್ದೀನಿ. ಹಾಂ, ಹೋಗಿದ್ಯಾ? ನಿಮಗೆ ದೋಸೆ ಫೇವ್ರೇಟಾ? ಇಲ್ಲ, ಪಲಾವ್. ಪಲಾವ? ಯಾಕೆ ಪಲಾವ್ ಫೇವ್ರೇಟ್? ಒಳ್ಳೇದಿರ್ತದೆ. ದೋಸೆ ಒಳ್ಳೆ ಇರೋದಿಲ್ಲ? ಇಲ್ವಾ? ಹಾಗಿದ್ರೆ ಅಮ್ಮ ದೋಸೆ ಒಳ್ಳೆ ಮಾಡೋದಿಲ್ವಾ? ಮಾಡ್ತಾರೆ. ಮತ್ತು ನಿಮಗೆ ಪಲಾವ್ ಇಷ್ಟ ಅಲ್ಲ? ಹಾಂ, ಪಲಾವ್ ಇಷ್ಟ. ಈಗ ಪಲಾವ್ ಹೇಗೆ ಮಾಡೋದು? ಪಲಾವ್ ಅಕ್ಕಿ ನೆನೆಸಿಟ್ಟು ಅದು ಕುಕ್ಕರಿಗೆಲ್ಲ ಹಾಕಿ. ಅಕ್ಕಿಯನ್ನು ನೆನೆಸಿಟ್ಟು ಕುಕ್ಕರಿಗೆ ಹಾಕಿ ಬಿಡ್ದಾ? ಇಲ್ಲ. ಹಾಂ, ಅದು ಗೊತ್ತಿಲ್ಲ. ಹೇಳು, ಪರವಾಗಿಲ್ಲ. ಈಗ ಹೇಳಿದೆಯಲ್ಲ, ಅದನ್ನು ಕಂಟಿನ್ಯೂ ಮಾಡು. ಅದನ್ನು ಬೆಳಿಗ್ಗೆ ಕುಕ್ಕರಿಗೆಲ್ಲ ಹಾಕಿ, ಕಡಲೆನೆಲ್ಲ ಹಾಕಿ, ಕ್ಯಾರೆಟ್ ಎಲ್ಲ ಹಾಕಿ, ಬೀನ್ಸ್ ಎಲ್ಲ ಹಾಕಿ, ಅದರದ್ದು ಮಸಾಲ ಎಲ್ಲ ಹಾಕಿ ಮಾಡೋದು. ಆಗ ಪಲಾವ್ ರೆಡಿಯಾ? ಪಲಾವ್ಗೆ ಸೈಡ್ ಡಿಶ್ ಎಂತ ಇರ್ತದೆ? ಮೊಸರು. ಮೊಸರಾ? ಅದಿಷ್ಟವ ನಿಮಗೆ? ಹೌದಾ. ಈಗ ಪಲಾವ್ ಮಾಡ್ಲಿಕ್ಕೆ ಹೇಳಿದರೆ ನೀನು ಮಾಡಿಕೊಡ್ಲಿಕ್ಕೆ ರೆಡಿ ಇದೆಯಾ? ಮಾಡ್ತೀನಿ. ಮಾಡ್ತೀಯಾ? ಅಡುಗೆ ಮಾಡ್ತೀಯಾ? ಇಷ್ಟು ಚಿಕ್ಕ ಏಜಲ್ಲಿ? ಮಾಮಿ ಕಲಿಸ್ತಾರೆ. ಕಲಿಸಿಕೊಟ್ಟಿದ್ದಾರಾ? ಅವ್ರ ಮಾಮಿ ಯಾರೀಗ? ಮಾಮಿ ವೀಣಾ ಮಾಮಿ. ಹೌದಾ, ಅವ್ರೇನು ಮಾಡ್ತಾರೆ? ಅವರು ಹೌಸ್ ವೈಫ್. ಮತ್ತು ನಿನ್ನ ಅಮ್ಮ ಸಹ ಹೌಸ್ ವೈಫಾ? ಅಪ್ಪ ಮಾತ್ರ ಹೋಗೋದು ಹೊರಗಡೆ? ಅಪ್ಪ ಏನು ಕೆಲಸ ಮಾಡೋದು? ಗ್ಯಾರೇಜ್. ಹೋಗಿದೆಯಾ ಗ್ಯಾರೇಜಿಗೆ? ಇಲ್ಲ. ಹೋಗಲಿಲ್ಲ, ಯಾಕೆ? ಸುಮ್ಮನೆ. ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ಬೇಕಿತ್ತಲ್ಲ, ಗ್ಯಾರೇಜಲ್ಲಿ ಏನು ಮಾಡ್ತಾರೆ ಅಂತ. ಇಂಟ್ರೆಸ್ಟ್ ಇಲ್ವಾ? ಈಗ ನಿಮಗೆ ಮೇಕಪ್ ಎಲ್ಲ ಯಾರು ಮಾಡಿದ್ದು ಇಷ್ಟು ಚೆಂದ ಮಾಡಿ? ಅಕ್ಕವ? ಹೇರ್ ಸ್ಟೈಲ? ಅಕ್ಕ. ನಿಂಗೆ ಅಕ್ಕ ಅಂದರೆ ಎಷ್ಟು ಇಷ್ಟ? ತುಂಬ ಅಂದರೆ ತುಂಬ ಇಷ್ಟ. ಅಮ್ಮ ಅಪ್ಪನಿಗಿಂತ ಜಾಸ್ತಿ ಅಕ್ಕನೇ ಇಷ್ಟವ? ಯಾಕೆ? ಅಕ್ಕ ಬೈಯುವುದೇವಾ? ಬೈತಾಳೆ. ಆದರೂ ಸಹ ಇಷ್ಟವ? ಅಕ್ಕ ಸಿಟ್ಟು ಬಂದಾಗ ಏನಂತ ಬೈತಾಳೆ ನಿಮಗೆ? ಬೈಯೋದಿಲ್ಲ, ಒಳಗೆ ಹೋಗ್ತಾಳೆ. ಯಾಕೆ? ಗೊತ್ತಿಲ್ಲ. ಅಂದರೆ ನಿಮಗೆ ಅವಳು ಬೈಯೋದೇ ಇಲ್ಲ, ಪೆಟ್ಟು ಸಹ ಕೊಡೋದಿಲ್ಲ? ಪೆಟ್ಟು ಕೊಡೋದಿಲ್ಲ, ಬೈತಾಳೆ. ಮತ್ತೆ ಒಳಗೆ ಹೋಗ್ತಾಳೆ ಅಂತ ಹೇಳಿದಿ? ಸಿಟ್ಟು ಬರ್ತದಲ್ಲ. ಹೌದು. ಏನಂತ ಬೈಯೋದು ಅವಳು ಜಾಸ್ತಿಯಾಗಿ? ಓದ್ಲಿಕ್ಕೆಲ್ಲ ಹೇಳಿದರೆ ಬೈತಾಳೆ. ಅದೇ ಏನಂತ ಬೈತಾಳೆ ಅಂತ? ಬೈಯೋದಿಲ್ಲ? ಈಗ ನಗಾಡ್ಕೊಂಡು ಹೋಗ್ತಾಳ ಅವಳು? ಇಲ್ಲ, ಸೀದಾ ಹೋಗ್ತಾಳೆ. ನೀನು ಅವಳನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸ್ವಲ್ಪ ಓದಿಸು ಅಂತ ಹೇಳಿ ಮತ್ತೆ ಆಗ ಬರ್ತಾಳಾ? ಹಾಗಿದ್ರೆ ನೀನು ಅವಳ ಫೇವ್ರೇಟ್ ತಂಗಿಯಾ? ಸರಿ, ಈ ಡ್ರೆಸ್ಸಿಗೆ ಏನು ಹೇಳ್ತಾರೆ? ನೀನು ಹಾಕಿದ್ಯಲ್ಲ, ಇದೇನು ಡ್ರೆಸ್? ಗೌನಾ? ಇದು ನಿಂಗೆ ಯಾರು ತೆಗೆಸಿಕೊಟ್ಟದ್ದು? ಅಮ್ಮ ಮತ್ತು ಅಪ್ಪ ಇಬ್ಬರು ಒಟ್ಟಿಗೆ ಹೋಗಿ ತೆಗೆಸಿಕೊಟ್ರಾ? ನೀನು ಹೋಗ್ಲಿಲ್ವಾ? ನಾನು ಹೋಗಿದ್ದೆ. ಇದು ನಿನ್ನ ಫೇವ್ರೇಟ್ ಕಲರಾ? ಇದು ಯಾವ ಕಲರ್? ಪಿಂಕ್. ಈಗ ನೀನು ಕೈಗೆ ವಾಚ್ ಹಾಕಿದೆಯಲ್ಲ, ಅದು ಯಾವ ಕಲರ್? ರೆಡ್. ವಾಚಲ್ಲಿ ಏನು ಯೂಸ್? ಟೈಮ್ ನೋಡಲಿಕ್ಕೆ. ಟೈಮ್ ನೋಡ್ಲಿಕ್ಕಾ? ನೋಡಿ ಬರ್ತದ ಟೈಮ್? ಬಳೆ ಎಲ್ಲ ಯಾರು ತೆಗೆಸಿಕೊಟ್ಟದ್ದು? ಇದು ಆಂಟಿ ತೆಗೆಸಿಕೊಟ್ಟದ್ದು. ಆಂಟಿ ಏನೆಲ್ಲ ತೆಗೆಸಿಕೊಟ್ಟಿದ್ದಾರೆ ಈಗ ನಿಮಗೆ? ತುಂಬ ತೆಗೆಸಿಕೊಟ್ಟಿದ್ದಾರೆ. ಅದೇ ತುಂಬ ಅಂದರೆ ಅದಕ್ಕೆ ಹೆಸರಿಲ್ವಾ? ರಬ್ಬರ್ ಬ್ಯಾಂಡ್, ಕ್ಲಿಪ್ಪು ಎಲ್ಲ ತೆಗೆಸಿಕೊಟ್ಟಿದ್ದಾರೆ. ಹೌದಾ. ಹೋಟೆಲ್ಗೆಲ್ಲ ಹೋಗ್ತೀಯಾ? ಯಾವುದು ನಿಂದು ಫೇವ್ರೇಟ್ ಹೋಟೆಲ್? ಶಾಂತಿ ಸಾಗರ್. ಯಾಕೆ? ಒಳ್ಳೇದಿರ್ತದೆ ಅಲ್ಲಿ ಫುಡ್ ಐಟಮ್ಸ್ ಎಲ್ಲ. ನೀನು ಹೋದಾಗ ಯಾವುದು ಜಾಸ್ತಿ ಆರ್ಡರ್ ಮಾಡೋದು? ಗೋಬಿ ಮಂಚೂರಿ, ಆಮೇಲೆ ಮಸಾಲೆ ದೋಸೆ. ಹೌದಾ. ಅದೇನು ಗೋಬಿ ಮಂಚೂರಿ ಇಷ್ಟ? ತುಂಬ ಇಷ್ಟ. ತುಂಬ ಇಷ್ಟವಾ? ಒಬ್ಬಳು ಒಂದು ಪ್ಲೇಟ್ ಫುಲ್ ತಿಂತೀಯಾ? ಹೌದಾ. ಯಾರಿಗೂ ಶೇರ್ ಮಾಡೋದಿಲ್ಲ? ಮತ್ತೆ ನಿಂದು ಸ್ಕೂಲಲ್ಲಿ ಫೇವ್ರೇಟ್ ಟೀಚರ್ ಆಯ್ತಲ್ವಾ? ಸರ್ ಯಾರು? ಸರ್ ಆನಂದ್ ಸರ್. ಯಾಕೆ ಯಾರು ಇಷ್ಟ? ಡ್ರಾಯಿಂಗ್ ಸರ್, ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ. ಹೌದಾ. ಏನೆಲ್ಲ ಡ್ರಾಯಿಂಗ್ ಹೇಳಿಕೊಡ್ತಾರೆ ಅವರು? ತುಂಬ ಹೇಳಿಕೊಡ್ತಾರೆ. ಡ್ರಾಯಿಂಗ್ ನಿಮಗೆ ಇಂಟ್ರೆಸ್ಟಾ? ನಿಂದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸಾ? ಹಾಗಿದ್ರೆ ಮುಂದೆ ಮ್ಯಾಥ್ಸಲ್ಲಿ ಟೀಚರ್ ಆಗಬೇಕು ಅಂತಿದ್ಯಾ? ಈಗ ನಿನ್ನ ಕ್ಲಾಸಲ್ಲಿ, ಈಗ ನೀನು ಟೀಚರ್ ಆದಿ, ನಿನ್ನ ಕ್ಲಾಸಲ್ಲಿ ಒಬ್ಬರು ತುಂಬ ತಂಟೆ ಮಾಡ್ತಾನೆ, ಅವನು ಹೇಗೆ ಬೈತೀಯಾ? ಪೆಟ್ಟು ಕೊಡ್ಲಿಕ್ಕಿಲ್ಲ ಅಲ್ವಾ ಈಗ ಟೀಚರ್ಸ್? ಸುಮ್ಮನೆ ಕೂತ್ಕೊ ಅಂತ ಹೇಳೋದು. ಅಷ್ಟು ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ತಾರಾ? ಹೌದಾ. ಹಾಗಿದ್ರೆ ನೀನು ತುಂಬ ಪಾಪದ ಟೀಚರಾ ಅಂತಲ್ಲ?
ಸ್ವಲ್ಪ ಜೋರಾಗಬೇಕಲ್ಲ, ಪಾಪ ಇದ್ರೆ ಮತ್ತೆ ಅವರು ನಿನ್ನ ಕ್ಲಾಸ್ಗೆ ಬರಲಿಕ್ಕಿಲ್ಲ. ಬೈಯೋದಿಲ್ಲಲ್ಲ, ಬಂಕ್ ಹಾಕಿ ಹೋದರೆ? ನಾನು ಬೈತೀನಿ, ಆವಾಗ ಬರ್ತಾರೆ. ಹೌದಾ? ಅದೇ ನೀ ಏನು ಬೈತಿ ಅಂತ ನಿಂಗೆ ಗೊತ್ತಿಲ್ಲಲ್ಲ, ಐಡಿಯಾ ಇಲ್ವಾ ಏನು ಬೈಬೇಕಂತ? ಅಪ್ಪ ಅಮ್ಮ ಬೈಯೋದಿಲ್ಲ ನಿಮಗೆ? ಇಲ್ಲ. ಯಾರು ಬೈಯೋದಿಲ್ಲ ಮನೇಲಿ? ನಿಂಗೆ ಯಾರು ಸಹ ಬೈಯೋದೇ ಇಲ್ಲ? ಬೈದ್ರೆ ಮಾವ ಬೈತಾರೆ ಅಮ್ಮನಿಗೆ. ಯಾಕೆ? ಮಾವನಿಗೆ ನಾನು ಮಗಳ ಇಷ್ಟ. ಮನೇಲಿ? ಹೌದಾ? ಮನೇಲಿ ಏನೆಲ್ಲ ಮಾಡ್ತೀಯಾ ಕೆಲಸ? ಹೊಸ್ಲು ಬರೆಯೋದು ಹ್ಞೂ, ಮತ್ತು ಕಸ ಗುಡಿಸೋದು ಅಷ್ಟೇ, 2 ಕೆಲಸ. ಎಷ್ಟು ಗಂಟೆಗೆ ಹೇಳ್ತೀಯಾ? 6 ಗಂಟೆಗೆ. 6 ಗಂಟೆಗೆ ಏನೆಲ್ಲ ಮಾಡ್ತೀವಿ? ಹೊಸ್ಲು ಬರೆದು ಆಮೇಲೆ ಕಸ ಗುಡಿಸಿ ಒರೆಸೋದೆಲ್ಲ ಅಕ್ಕ ಮಾಡ್ತಾಳೆ. ಆಮೇಲೆ ಹೊರಡೋದು ಸ್ಕೂಲಿಗೆ. ಈಗ ನೀನು ಎದ್ದ ಕೂಡಲೇ ಹೋಗಿ ಹೊಸ್ತಿಲು ಬರೀತೀಯಾ? ಇಲ್ಲ, ಬ್ರಷ್ ಎಲ್ಲ ಮಾಡಿ ಮತ್ತೆ ನೀನು ಹೇಳಲೇ ಇಲ್ಲ ಅದೆಲ್ಲ. ನೀನು ಹೇಳಿದೆ ಅಂತ ಎದ್ದ ಕೂಡಲೇ ಹೊಸ್ತಿಲು ಬರೀತೀಯ ಅಂತ. ಮತ್ತೆ ಅಮ್ಮನಿಗೆ ಎಷ್ಟು ಹೆಲ್ಪ್ ಮಾಡ್ತಿ ಕೆಲಸದಲ್ಲಿ? ಮನೆಗೆ ತರಕಾರಿ ಎಲ್ಲ ಕೊಯ್ದು ಕೊಡ್ತೀನಿ. ಆಮೇಲೆ ತುಂಬ ಮಾಡ್ತೀನಿ. ಸ್ಕೂಲಿಗೆ ಯಾರು ಹೊರಡಿಸು ನಿನ್ನನ್ನು? ನಾನೇ. ನೀನು ಹೊರಡ್ತೀಯಾ? ಹೇಗೆ? ಯೂನಿಫಾರ್ಮ್ ಉಂಟಾ? ಯಾವ ಕಲರ್ ಯೂನಿಫಾರ್ಮ್? ಯೂನಿಫಾರ್ಮ್ ಒನ್ ಟೈಪ್ ಬ್ರೌನ್. ಟಿಫಿನ್ ಬಾಕ್ಸ್ ತಗೊಂಡೋಗ್ತೀಯಾ? ಅಲ್ಲಿ ಊಟ ಇಲ್ವಾ ಸ್ಕೂಲಲ್ಲಿ? ಉಂಟು. ಟಿಫಿನ್ಗೆ ಏನೆಲ್ಲ ತಗೊಂಡೋಗ್ತೀಯಾ? ಪಲಾವ್ ಮತ್ತು ರೈಸ್. 2. ಬೇರೆ ಏನು ತಗೊಂಡೋಗೋದಿಲ್ಲ? ದೋಸೆ ತಗೊಂಡೋಗೋದಿಲ್ಲ? ಏನು ತಗೊಂಡೋಗೋದಿಲ್ಲ? ಇಲ್ಲ, ದೋಸೆ ತಗೊಂಡು ಹೋದರೆ ಟೀಚರ್ ಬೈತಾರೆ, ಸ್ವಲ್ಪ ಆಗ್ತದಂತ. ಹೌದಾ? ಅದಕ್ಕೆ ಪಲಾವ್ ಮತ್ತು ರೈಸ್ ತಗೊಂಡೋಗೋದಾ? ಹೌದು. ನಿಂದು ಫೇವ್ರೇಟ್ ಡ್ರಿಂಕ್ ಯಾವುದು? ಸ್ಪ್ರೈಟಾ? ಯಾಕೆ ಸ್ಪ್ರೈಟ್ ಇಷ್ಟ? ಸುಮ್ಮನೆ. ಈಗ ನಿಮಗೆ ಫೇವ್ರೇಟ್ ಆಗೋದೆಲ್ಲ ಸುಮ್ಮನೆಯಾ? ಹಾಗಿದ್ರೆ ಬೇರೆ ಸಹ ಜ್ಯೂಸ್ ತುಂಬ ಉಂಟಲ್ಲ? ಸರಿ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಅವ್ರು ಹೇಗಿದ್ದಾರೆ ನೋಡಲಿಕ್ಕೆ? ಗೊತ್ತಿಲ್ಲ. ನೋಡಲಿಲ್ವಾ? ಟಿ ವಿ ನೋಡೋದಿಲ್ವಾ? ನೋಡ್ತೆ. ಮತ್ತೆ ಪ್ರೈಮ್ ಮಿನಿಸ್ಟರ್ ನೋಡಲಿಲ್ವಾ? ನೋಡಿದ್ಯಾ? ಈಗ ನಿಮಗೆ ಇಷ್ಟು ಟೈಮ್ ಆನ್ಲೈನ್ ಕ್ಲಾಸ್ ಇತ್ತಲ್ಲ, ಯಾಕೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದದ್ದು? ಕೊರೋನಾ ಇತ್ತಂತ, ಸ್ಕೂಲಿಗೆ ಹೋದರೆ ಎಲ್ಲರಿಗೂ ಬರ್ತದಂತ. ಹೌದಾ? ಕೊರೋನಾ ವೈರಸ್ ನೋಡಿದ್ಯಾ? ಇಲ್ಲ. ನೀನು ಟಿ ವಿ ನೋಡೋದಿಲ್ವಾ? ನೋಡ್ತೀನಿ. ಮತ್ತೆ ಟಿ ವಿಯಲ್ಲಿ ಏನೆಲ್ಲ ನೋಡ್ತೀಯ ಹಾಗಿದ್ರೆ? ಟಿ ವಿಯಲ್ಲಿ ಕಾರ್ಟೂನ್ ಮಾತ್ರ ನೋಡೋದಾ? ಬೇರೆ ಏನು ನೋಡೋದಿಲ್ಲ? ಸಾಂಗ್ಸ್ ನೋಡ್ತೆ. ಮೂವೀಸ್ ಎಲ್ಲ ನೋಡ್ತೀಯಾ? ಯಾವುದು ಫೇವ್ರೇಟ್ ಮೂವಿ? ಯಜಮಾನ. ಯಾವುದು? ದರ್ಶನದ? ದರ್ಶನ್ ಫೇವ್ರೇಟಾ? ದರ್ಶನ್ ಮತ್ತು ಪುನೀತಾ? ಯಾವುದಾದ್ರೂ ಡೈಲಾಗ್ ಹೇಳ್ತೀಯಾ? ಇಲ್ಲ. ಹೀರೋಯಿನ್ ಯಾರು ಫೇವ್ರೇಟ್? ರಚಿತಾ ರಾಮ. ಅವಳದು ಯಾವುದಾದ್ರೂ ಡೈಲಾಗ್ಸ್? ಅವಳು ಯಾಕೆ ನಿಂಗೆ ಇಷ್ಟ? ಸುಮ್ಮನೆ ಇಷ್ಟ ಆಗ್ತಾರಾ? ಹಾಗಿದ್ರೆ ನಿಂಗೆ ನಾನು ಇಷ್ಟವೇನಲ್ಲ ಈಗ? ಥ್ಯಾಂಕ್ ಯು. ವೆಲ್ಕಮ್. ಮತ್ತೆ ಈಗ ನೀನು ಹೊರಗಡೆ ಎಲ್ಲ ಹೋಗ್ತಿಲ್ಲ ತಿರ್ಗಾಡ್ಲಿಕ್ಕೆ, ಯಾರ ಜೊತೆ ಜಾಸ್ತಿ ಹೋಗುದು? ಮಾವನ ಜೊತೆ. ಯಾಕೆ? ಮಾವ ಹೇಳಿದೆಲ್ಲ ತೆಗಿಸಿ ಕೊಡ್ತಾರಂತ? ಅಪ್ಪ ತೆಗಿಸಿ ಕೊಡೋದಿಲ್ಲ? ತೆಗಿಸಿ ಕೊಡ್ತಾರೆ. ಮತ್ತೆ ಮಾವನ ಜೊತೆ ಜಾಸ್ತಿ ಹೋಗುದು ಹೇಳಿದಿ? ಮಾವನೇ ಇಷ್ಟವಾ? ಹೌದಾ? ಈಗ ನೀನು ಮಾವನ ಜೊತೆ ಎಲ್ಲಿಗೆಲ್ಲ ಹೋಗಿದ್ಯಾ? ಉತ್ಸವಕ್ಕೆಲ್ಲ ಹೋಗಿದ್ದೀನಿ, ಕರ್ಕೊಂಡು ಹೋಗ್ತಾರೆ ಮಾವ ಎಲ್ಲಿಗಾದ್ರು. ಅಕ್ಕ ನಾನು ಕರ್ಕೊಂಡು ಹೋಗೋದಿಲ್ವಾ? ಅಕ್ಕ ಮಾವನ ಮನೆಗೆಲ್ಲ ಬರೋದಿಲ್ಲ. ಯಾಕೆ? ಗೊತ್ತಿಲ್ಲ. ನೀ ಕರ್ಕೊಂಡು ಹೋಗ್ಬೇಕಲ್ಲ. ಅವಳು ಬರೋದಿಲ್ಲ, ಅವಳಿಗೆ ಓದ್ಲಿಕ್ಕೆ ಇರ್ತದಂತ ಮನೆಯಲ್ಲೇ. ನೀನು ಬೈಬೇಕು, ಏನಷ್ಟು ಓದ್ತಿ ಅಂತೇಳಿ. ಅವಳು ಕೇಳೋದಿಲ್ಲ. ಯಾಕೆ? ಗೊತ್ತಿಲ್ಲ. ನೀನೊಮ್ಮೆ ಬೈದು ನೋಡು ಆಯಿತಾ? ಬೈದು ಕರ್ಕೊಂಡು ಹೋಗು ನೀನು, ಯಾಕೆ ಬರೋದಿಲ್ಲ ಮಾವನ ಮನೆಗೆಲ್ಲ ಅಂತ, ಆಯಿತಾ? ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಅರಳುವ ಮಗುಗೆ ಮತ್ತೆ ಸ್ವಾಗತ. ನಿನ್ನ ಫೇವ್ರೆಟ್ ಗಾಡ್ ಯಾರು? ಕೊರಗಜ್ಜ. ಹೇಗಿರ್ತಾರೆ ಕೊರಗಜ್ಜ? ಅಚ್ಚಂತಾರೆ ಇರ್ತಾರೆ. ಯಾಕೆ ಇಷ್ಟ ಆ ದೇವರು? ಪವರ್ಫುಲ್ ಗಾಡ್. ಹೋಗ್ತೀಯ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಹೋದಾಗ ಹೇಗೆ ಕೈ ಮುಗಿತೀಯ? ಹೀಗೆ. ಏನೆಲ್ಲ ಪ್ರೇ ಮಾಡ್ತೀವಿ? ನಾನು ಚೆನ್ನಾಗಿ ಮಾಡಿ ಓದಬೇಕು ಹಾಗೆಲ್ಲ ಪ್ರೇ ಮಾಡ್ತೀನಿ ಅಷ್ಟೇ. ಬೇರೆ ಅಕ್ಕನವರಿಗೆ ಒಳ್ಳೆಯಾಗಬೇಕು, ಅಮ್ಮನಿಗೆ ಒಳ್ಳೆಯಾಗಬೇಕು ಏನಿಲ್ವಾ? ಹೇಳ್ತೀನಿ. ಹೇಗೆ ಪ್ರೇ ಮಾಡೋದು ಹೇಗೆ ಅಂತ ಹೇಳ ನನಗೆ. ನಾನು ಒಳ್ಳೆ ಮಾಡಿ ಓದಬೇಕು, ಮತ್ತು ಒಳ್ಳೆ ಅಕ್ಕನಿಗೆಲ್ಲ ಒಳ್ಳೆ ಆಗಬೇಕು, ಅಮ್ಮನಿಗೆಲ್ಲ ಒಳ್ಳೆ ಆಗಬೇಕು ಅಂತ ಹೇಳ್ತೀನಿ. ಸರಿ.
ಮತ್ತು ಈಗ ನೀನೇ ಒಂದು ದಿವಸದ ಮಟ್ಟಿಗೆ ದೇವರಾದಿ ಅಂತ ಅನ್ಕೊ. ಹ್ಞೂ. ಆಗ ಯಾರಿಗೆಲ್ಲ ವರ ಕೊಡ್ತೀಯಾ? ಎಲ್ಲರಿಗೂ. ಎಲ್ಲರಿಗೂ ವರ ಕೊಡ್ತೀಯಾ? ಹ್ಞೂ. ಫಸ್ಟ್ ಯಾರಿಗೆ ವರ ಕೊಡ್ತೀಯ? ಅಪ್ಪ ಅಮ್ಮನಿಗೆ ಮತ್ತು ಮಾವನಿಗೆ. ಏನಂತ ವರ ಕೊಡ್ತೀಯಾ? ಹಾಂ, ಏನು ವರ ಕೊಡ್ತೀಯ? ಒಳ್ಳೇದಾಗಬೇಕಂತ. ಏನೆಲ್ಲ ಸ್ಟಾಕ್ ಉಂಟು ಈಗ ನಿನ್ನ ಹತ್ರ ವರದ್ದು? ಇಲ್ವಾ? ಇಲ್ಲ. ಏನು ಸಹ ಸ್ಟಾಕ್ ಇಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋದು ಮಾತ್ರ. ಸರಿ, ಪದ್ಯ ಏನಾದರೂ ಹಾಡ್ತೀಯಾ? ಸರಿ, ಹಾಡು. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಸಾಸಿವೆ ಎಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಸಾಸಿವೆ ಎಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಕಣ್ಣಿಗೆ ಕಪ್ಪಾಸೆ, ಬಣ್ಣಕ್ಕೆ ಸೆರಗಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಕಣ್ಣಿಗೆ ಕಪ್ಪಾಸೆ, ಬಣ್ಣಕ್ಕೆ ಸೆರಗಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಹೆಣ್ಣು ಮಕ್ಕಳಿಗೆ ತವರಾಸೆ, ನನ್ನವ್ವ ನಿನ್ನಾಸೆ ನಮಗೆ ಅನುಗಾಲ. ಹೆಣ್ಣು ಮಕ್ಕಳಿಗೆ ತವರಾಸೆ, ನನ್ನವ್ವ ಹೆಣ್ಣಾಸೆ ನನಗೆ ಅನುಗಾಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಒಳ್ಳೆ ಆಯಿತು ಸಾಂಗ್ ಹಾಡಿದ್ದು. ಯಾರು ಹೇಳಿಕೊಟ್ಟದ್ದು ನಿಮಗೆ? ಅಮ್ಮ. ಅಮ್ಮವ? ಇದಕ್ಕೆ ಏನು ಹೇಳ್ತಾರೆ ಈ ಪದ್ಯಕ್ಕೆ? ಜಾನಪದ ಗೀತೆ. ಜಾನಪದ ಗೀತೆಯಾ? ಯಾಕೆ ಜಾನಪದ ಗೀತೆಯನ್ನು ಕಲಿತಿ? ಸುಮ್ಮನೆ ಒಳ್ಳೆಯದಿರ್ತದಲ್ಲ. ಬೇರೆ ಯಾವುದು ಒಳ್ಳೆ ಇರೋದಿಲ್ವಾ? ಒಳ್ಳೆಯದಿರ್ತದೆ. ಅಮ್ಮದ ಹಾಡಲಿಕ್ಕೆ ಹೇಳಿದ್ರು. ಅಮ್ಮನಿಗೆ ಸಹ ಅಮ್ಮ ಸಿಂಗರ? ಹಾಡಂದ್ರೆ ಇಷ್ಟ ಅಮ್ಮನಿಗ? ಮತ್ತೆ ಅಕ್ಕನಿಗೆ? ಅಕ್ಕನಿಗೆ ಸಹ ಇಷ್ಟವ? ಮತ್ತೆ ನೀನು ಈಗ ಎಲ್ಲಿಗೆ ಒಂದು ಟೆಂಪಲ್ಗೆ ಹೋದಿ ಅಂತ ಅನ್ಕೋ, ಅಲ್ಲಿ ನಿಂಗೆ ದೇವರು ಪ್ರತ್ಯಕ್ಷ ಆದ್ರು, ಸರಿಯಾ? ಆಗ ನಿಂದು ಎಕ್ಸ್ಪ್ರೆಷನ್ ಹೇಗಿರ್ತದೆ? ಭಯ ಆಗಿರ್ತದೆ. ದೇವರು ಪ್ರತ್ಯಕ್ಷ ಆದಾಗವ? ಯಾಕೆ? ನೋಡ್ಲಿಲ್ಲ ಇಷ್ಟರವರೆಗೆ. ಆದ್ರೆ ನೀನು ಲಕ್ಕಿ ಅಲ್ಲ, ನಿನ್ನ ಮುಂದೆ ದೇವರು ಪ್ರತ್ಯಕ್ಷ ಆಗಿದ್ದಾರಲ್ಲ ಅಂತೇಳಿ. ಸೊ ಫಸ್ಟಿಗೆ ಏನು ವರ ಕೇಳ್ತೀಯ? ನನಗೆ ಒಳ್ಳೇದು ಮಾಡಿ ಅಪ್ಪ ಅಮ್ಮನಿಗೆ ಅಕ್ಕನಿಗೆಲ್ಲ ಅಂತ. ನೀನು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದಿ? ತುಂಬ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವುದೆಲ್ಲ? ಗಣಪತಿ ದೇವಸ್ಥಾನಕ್ಕೆ, ಮತ್ತು ಅಂಬುಲ್ಪಾಡಿ ದೇವಸ್ಥಾನಕ್ಕೆ, ಅಮ್ನೂರು ಕಟ್ಟೆ ದೇವಸ್ಥಾನಕ್ಕೆ ಎಲ್ಲ ಹೋಗಿದ್ದೀನಿ. ಹೋಗಿದ್ಯಾ? ಗಣಪತಿ ಹೇಗಿರ್ತಾರೆ ನೋಡಲಿಕ್ಕೆ? ಹೊಟ್ಟೆದೆಲ್ಲ ದೊಡ್ಡದಾಗಿರ್ತದೆ ಮತ್ತು ಸಣ್ಣಲಿರ್ತದೆ. ಹೌದಾ? ಯಾಕೆ ಹೊಟ್ಟೆ ದೊಡ್ಡದವರದು? ಗೊತ್ತಿಲ್ಲ. ಅವ್ರು ತಿನ್ನೋದು ಜಾಸ್ತಿ ಅಂತಲ್ಲ? ನೀನು ಸಪೂರ ಇದ್ದಿ ನೋಡು, ನೀನು ತಿನ್ನೋದು ಕಡಿಮೆ ಏನಲ್ಲ ಅಲ್ಲ? ನೀನು ತಿನ್ಬೇಕಾಯ್ತಾ? ಗಣಪತಿ ಹಾಗೆ ದೊಡ್ಡ ದೊಡ್ಡ ಹೊಟ್ಟೆ ಮಾಡಿಕೊಂಡು, ಆಯಿತಾ? ಮತ್ತು ಈಗ ನಿಂದು ಸ್ಕೂಲಲ್ಲಿ ಯಾವುದಾದ್ರೂ ಕಾಂಪಿಟೇಷನ್ ಎಲ್ಲ ಆಗಿದಾ? ಸಿಂಗಿಂಗ್ ಕಾಂಪಿಟೇಷನ್. ಪ್ರೈಸ್ ಸಿಕ್ಕಿದಾ? ಪ್ರೈಸ್ ಹಾಂ. ಎಷ್ಟನೇ ಪ್ರೈಸು? ಫಸ್ಟಾ? ಸೆಕೆಂಡಾ? ಅದೇನು ಸೆಕೆಂಡಿಗೆ ಓದೋದು? ಗೊತ್ತಿಲ್ವಾ? ಮತ್ತು ಏನು ಗೊತ್ತು ನಿಮಗೆ? ಊಟ ಮಾಡ್ತೀಯಾ? ಊಟ ಮಾಡಿ ಗೊತ್ತುಂಟಾ? ಅದನ್ನು ಯಾರು ಹೇಳಿಕೊಡ್ಬೇಕಾಗಿಲ್ವಾ ಅಂತಲ್ಲ? ಸರಿ, ಈಗ ನೀನು ಯಾವುದಾದ್ರೂ ಒಂದು ಮೂವಿಗೆ ಹೋಗಿದ್ಯಾ? ಇಲ್ಲ. ಮೂವಿ ನೋಡೋದಿಲ್ವಾ? ಮೂವಿ ಮನೇಲಿ ನೋಡಿದ್ದೀನಿ. ಟಿವಿಯಲ್ಲಿ ಮಾತ್ರ ನೋಡಿದ? ಬೇರೆ ಟಾಕೀಸಿಗೆಲ್ಲ ಹೋಗಲಿಲ್ಲ? ಇಲ್ಲ. ಯಾಕೆ ಕರ್ಕೊಂಡು ಹೋಗಲಿಲ್ಲ? ಹೇಳಬೇಕು, ನಿಂದು ಮಾಮ ಫೇವ್ರೇಟ್ ಅಲ್ಲ, ಅವ್ರ ಹತ್ರ ಹೇಳು ನಾನು ಮೂವಿ ಕರ್ಕೊಂಡು ಹೋಗ್ಬೇಕು ಅಂತ. ನಿಂದು ಬೆಸ್ಟ್ ಫ್ರೆಂಡ್ ಯಾರೀಗ? ಸ್ಕೂಲಲ್ಲಿ ಅದ್ವಿತಿ. ಅವಳು ಯಾರು? ನನ್ನ ಫ್ರೆಂಡ್. ಹೌದು, ನಿನ್ನ ಫ್ರೆಂಡ್? ಹೌದು. ಯಾಕೆ ಅವಳು ಇಷ್ಟ? ಅವಳಿಗೆ ಎಂತಾದರೂ ಗೊತ್ತಿಲ್ಲ ಆದರೆ ನಾನು ಕೇಳ್ತೀನಿ, ನನಗೇನಾದರೂ ಗೊತ್ತಿಲ್ಲ ಆದರೆ ಅವಳು ಕೇಳ್ತಾಳೆ. ನಿಮ್ಮ ಸ್ಕೂಲಲ್ಲಿ ಟಾಪರ್ ಯಾರು? ಟಾಪರ್ ಫಸ್ಟ್ ಬರೋದು ಯಾರು ಕ್ಲಾಸಲ್ಲಿ?
ನಾನು ಮತ್ತು ಅವಳೆ ಅದ್ವಿತಿ. ನೀನೇ ಟಾಪರ? ಅಕ್ಕ ಬೈದು ಹೇಳೋದು ಕೊಡೋದಕ್ಕೆ ನೀನು ಟಾಪರ ಅಂತಲ್ಲ ಅಲ್ವಾ? ಅಕ್ಕನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹೇಳೊಮ್ಮೆ ಅಕ್ಕನಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಯಾಕೆ ನನ್ನನ್ನು ಟಾಪರ್ ಆಗಿ ಮಾಡಿದೆಯಲ್ಲ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಹೇಳು. ನನಗೆ ಟಾಪರ್ ಆಗಿ ಮಾಡಿದ್ಯಲ್ಲ ಅದಕ್ಕೆ ಥ್ಯಾಂಕ್ ಯು. ಸರಿ, ಇವತ್ತು ಅಕ್ಕನಿಗೆ ಹೋಗಿ ಒಂದು ಚಾಕ್ಲೇಟ್ ಕೊಡಾಯ್ತಾ? ನೀನು ಟಾಪರ್ ಅಲ್ಲ, ಹಾಗೆ ಟಾಪರ್ ಆಗಬೇಕಿದ್ರೆ ಏನು ಮಾಡಬೇಕು? ಒಳ್ಳೆ ಮಾಡಿ ಓದಬೇಕು. ಒಳ್ಳೆ ಮಾಡಿ ಅಂದರೆ ಯಾವ ಥರ? ಈಗ ತುಂಬ ಜನ ನೋಡ್ತಾ ಇರ್ತಾರೆ ಕಾರ್ಯಕ್ರಮ, ಅವ್ರಿಗೆ ಗೊತ್ತಾಗಬೇಕಲ್ಲ, ಅವರು ಸಹ ಟಾಪರ್ ಆಗಬೇಕಲ್ಲ. ಹೇಗೆ ಓದಬೇಕು ಅಂತ ಹೇಳು. ಫಸ್ಟು ಟೀಚರ್ಸ್ನವರು ಲೆಸನ್ ಮಾಡುವಾಗ ಕರೆಕ್ಟ್ ಕೇಳಬೇಕು. ಆಮೇಲೆ ಕ್ವಶನ್ನಿಗೆಲ್ಲ ಆನ್ಸರ್ ಕೊಡಬೇಕು. ಆಮೇಲೆ ಒಳ್ಳೆ ಮಾಡಿ ಬರೆದು ಕಲಿಬೇಕು. ಆಗ ಟಾಪರ್ ಆಗ್ಬೋದಾ? ಇಲ್ಲಾಂದರೆ ನಿನ್ನ ಹತ್ರ ಸಜೆಷನ್ ಕೇಳ್ಬೋದಾ ಅಂತಲ್ಲ ಬಂದಾಗ ಅಲ್ವಾ? ಸರಿ, ಈಗ ನೀನು ಸ್ಕೂಲಿಗೆ ಹೋದಾಗ ಏನು ಹೇಳ್ತೀಯಾ? ಇಲ್ಲಿ ಸ್ಟುಡಿಯೋಗೆ ಬಂದಿಯಲ್ಲ, ಸ್ಕೂಲಲ್ಲಿ ಹೋಗಿ ಹೇಳ್ತೀಯಾ? ಏನಂತ ಹೇಳ್ತೀಯಾ? ನಾನು ಸ್ಟುಡಿಯೋಗೆ ಹೋಗಿದ್ದೆ. ನಿಮಗೂ ಬೇಕಿದ್ರೆ ಹೋಗ್ಬೋದು. ಹೌದು. ಯಾವುದಿದು ಚಾನಲ್? ಯಾವುದು? ಸ್ಪಂದನ ಟಿವಿ. ಸ್ಪಂದನ. ಹಾಗೆ ಹೇಳ್ಬೇಕಲ್ವಾ? ಮತ್ತೆ ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀಯಾ? ತುಂಬ ಜನಕ್ಕೆ. ನೀನು ನೋಡ್ತೀಯಾ ಸ್ಪಂದನ ಚಾನಲ್? ಏನೆಲ್ಲ ಪ್ರೋಗ್ರಾಮ್ ಬರ್ತದೆ? ತುಂಬ ಬರ್ತದೆ. ಅರಳುವ ಮೊಗ್ಗು ಎಲ್ಲ ಬರ್ತದೆ. ಅರಳುವ ಮೊಗ್ಗು ನಿನ್ನದೇ ಕಾರ್ಯಕ್ರಮ ಅಲ್ಲ, ಅದಕ್ಕೆ ನೋಡ್ತೀಯಾ ಅಂತ ಅಲ್ಲ? ನೋಡಿದ್ಯಾ ಎಲ್ಲ ಎಪಿಸೋಡ್? ಸ್ವಲ್ಪ ಸ್ಕೂಲ್ ಇರ್ತದಲ್ಲ ಕೆಲವು ಸತಿ. ಅಜ್ಜಿ ಮನೆಗೆ ಹೋಗ್ತೀನಿ. ಹೌದಾ? ಅಜ್ಜಿ ಮನೆಯಲ್ಲಿ? ಅಲ್ಲೇ ಸಾಲ್ಮರ. ಎಲ್ಲಿ? ಸಾಲ್ಮರ. ಅದೆಲ್ಲಿ? ಅದು ರೈಲ್ವೆ ಟ್ರ್ಯಾಕ್ ಹತ್ರ. ರೈಲ್ವೆ ಟ್ರ್ಯಾಕಾ? ರೈಲ್ವೆ ಟ್ರ್ಯಾಕ್ ದಾಟಿ ಹೋಗ್ಬೇಕಾ ನೀನು ಅಜ್ಜಿ ಮನೆಗೆ? ಇಲ್ಲ, ಅಲ್ಲೇ. ಎಲ್ಲಿ? ರೈಲ್ವೆ ಟ್ರ್ಯಾಕ್ ಹತ್ರ. ರೈಲ್ವೆ ಟ್ರ್ಯಾಕ್ ಈಗ ಇದೆ ರೈಲ್ವೆ ಟ್ರ್ಯಾಕ್ ಅಂತ ಅನ್ಕೋ. ಇಲ್ಲಿಯೇ ನಿನ್ನ ಮನೆಯ? ಸ್ವಲ್ಪ ಈ ಕಡೆ. ಸ್ವಲ್ಪ ದೂರ ಉಂಟಾ? ನಿನ್ನ ಮನೆ ಹತ್ರ ಯಾವ ಟ್ರ್ಯಾಕ್ ಉಂಟು? ಯಾವುದೂ ಇಲ್ಲ, ಗ್ರೌಂಡ್ ಉಂಟಾ? ಸರಿ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.